ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಮೂಕೆಡು ಎತ್ಕೊಳೋದು ಇನಿ ನಮ್ಮ ಒಂಜಿ ದೋಸೆ ಮಲ್ಪುಗ ಮಸ್ತ್ ರುಚಿ ಆಪುಂಡು ಅಂಚನೆ ಆರೋಗ್ಯಗ್ಲ ಎಡ್ಡೆ ಅಂಚನೆ ಮಸ್ತ್ ಮೃದುವಾದ ಆಪುಂಡು ಈ ದೋಸೆ. ನೋಡಿ ಇವತ್ತು ಈ ದೋಸೆ ನಿಮಗೊಂದು ತೋರಿಸ್ತಾ ಇದ್ದೇನೆ. ತುಂಬ ರುಚಿಯಾದ ಆರೋಗ್ಯಕರವಾದ ಹಾಗೆ ತುಂಬ ಸಾಫ್ಟಾಗಿ ಬರುವ ಒಂದು ದೋಸೆ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಮೇಲೆ ದೋಸೆ ಮೇಲೆ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ಕಣ್ಣಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ಇಲ್ಲಿ ನಾವು ಅಕ್ಕಿಯನ್ನು ಬಳಸದೆ ಒಂದು ದೋಸೆ ಮಾಡುವ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಮೃದುವಾದ ದೋಸೆ ನೋಡಿ. ಇದನ್ನು ಮಾಡಲಿಕ್ಕೆ ತುಂಬ ಸುಲಭ ಕೂಡ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಮಸ್ತ್ ರುಚಿಯಾಯಿನ ದೋಸೆ ಆರೋಗ್ಯಗ್ಲ ಎಡ್ಡೆ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೋಲೆ. ಇಷ್ಟಾಂಡ ಲೈಕ್ ಕಮೆಂಟ್ ಮಲ್ಪಲೆ, ನಿಕಲ ಫ್ಯಾಮಿಲಿ ಫ್ರೆಂಡ್ಸ್ ನಗಲೆ ಶೇರ್ ಮಲ್ತದು, ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ಪಲೆ. ಕಣ್ಣ ಆಯಿನ ದೋಸೆ ಏತು ಶೋಕಾದ ಬೈದಿಂಡು ತೂನಗನೆ ಗೊತ್ತಾಪುಂಡು. ಅಪ್ಪಣ್ಣ ನಮ್ಮ ಒಂದಿನ ಎಂಚ ಮಲ್ಪುನೊಂದು ತೂಕ ಬಲೆ. ನೋಡಿ ಕಣ್ಣು ಆಗಿರುವ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟ್ ಕೂಡ ಇದೆ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ನಾವಿನ್ನು ತಡ ಮಾಡದೆ ನೋಡುವ. ನೋಡಿ ಈಗ ಇದು ದೋಸೆ. ಇದಕ್ಕೆ ನಾನು ಇಲ್ಲಿ ಮೊದಲಿಗೆ ಬಾರ್ಲಿಯನ್ನು ತಗೊಂಡಿದ್ದೇನೆ. ನೋಡಿ ಬಾರ್ಲಿ ಮುಲ್ಪ ತುಲೆಯನ್ನು ಬಾರ್ಲಿದೆ ತೊಂದೆ ಅರಿತ್ತ ಬದಲು ಮುಲ್ಪಯನ್ನು ಬಾರ್ಲಿ ಉನೇನು ಯಾನ್ ಮುಲ್ಪ 1.5 ಗ್ಲಾಸ್ ತಾತದೆ ತೊಂದೆ 1.5 ಲೋಟದಷ್ಟು ಬಾರ್ಲಿಯನ್ನು ತಗೊಂಡಿದ್ದೇನೆ. ಅದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಬಾರ್ಲಿ ಮಸ್ತ್ ಎಡ್ಡೆ ಆರೋಗ್ಯಕ್ಕೆ ಬಾರ್ಲಿ ತುಂಬ ಒಳ್ಳೆಯದು. ಈ ಗ್ಲಾಸಿನಲ್ಲೇ ನಾನು 1.5 ಗ್ಲಾಸ್ ತಗೊಳೋದು ಬಾರ್ಲಿ. ಅದೇ ಗ್ಲಾಸ್ನಲ್ಲಿ 1/4 ಗ್ಲಾಸ್ನಷ್ಟು ಉದ್ದಿನಬೇಳೆ, 1/4 ಚಮಚದಷ್ಟು ಮೆಂತ್ಯ ಹಾಕಿದ್ದೆ. ಅವೇ ಗ್ಲಾಸ್ ನಾನು 1/4 ಲೋಟದ ಹತ್ತು ಉರ್ದಬೇಳೆ, 1/4 ಚಮಚದ ಹತ್ತು ಮೆತ್ಯ ಪಾರ್ದು ಅವೇ ನಮ್ಮ ಶೋಕು ಲುಂಬುದು ತುಲೆ ಲೊಂಬು ದಾಂಡು ನೆಕ್ಕಿತೆ ನೀರು ಮೈತದು ಬೊದುಲಿಯರೆ ದೀಕ. ಇದನ್ನು ಚೆನ್ನಾಗಿ ತೊಳೆದು ನಾವು ಇದನ್ನು ನೆನೆಸಿಡಬೇಕು. ಸ್ವಲ್ಪ ನೀರು ಹಾಕಿ 8 ಗಂಟೆ ಇದನ್ನು ನೆನೆಸಿಡಬೇಕು. ನೋಡಿ, ನೀವು ನಾಳೆಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕಿದ್ರೆ ಇವತ್ತು ಬೆಳಿಗ್ಗೆನೇ ಇದನ್ನು ನೆನೆಸಿಟ್ರೆ ಸಂಜೆಗೆ ನಿಮಗೆ ರುಬ್ಬಿ ಇಡ್ಕೋಬಹುದು. ಎಲ್ಲ ನಿಕ್ಲು ದೋಸೆ ಮಲ್ಪುನಾಂಡ ಒಂದೇನು ಇನ್ನು ಕಾಂಡನೆ ಪಾಡ್ದು ಬೈಯಾಗ ಕಡೆದಿಂಡಾಂಡು ಶೋಕು ಬದುಲ್ದುಂಡ್ಲ ಇದು ನಮ್ಮದೇನು ಮಿಕ್ಸಿ ಜಾರಿಗೆ ಪಾಡ್ದು ಒಂತೆ ನೀರು ಪಾಡ್ದು ಸಣ್ಣ ಕಡೆ ಒಡು. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನಿಮಗೆ ಒಂದು ವೇಳೆ ಬೇಡ ಅಂತ ಇದ್ದರೆ 1 ಗ್ಲಾಸ್ನಷ್ಟು ಬಾರ್ಲಿ 1 ಗ್ಲಾಸ್ನಷ್ಟು ಅಕ್ಕಿಯನ್ನು ಕೂಡ ಸೇರಿಸ್ಕೋಬೋದು. ಇವಾಗ ನೋಡಿ ಇದು ನುಣ್ಣಗೆ ಆಯಿತು. ನಿಕ್ಲೆ ಒಂದು ವೇಳೆ ಬಾರ್ಲಿ ದನಿ ಬೊಡ್ಚಿಂದಾಂಡ 1 ಗ್ಲಾಸ್ ಅರಿ ಪಾಡ್ಲೆ 1 ಗ್ಲಾಸ್ ಬಾರ್ಲಿ ಪಾಡ್ಲೆ ಈತೆ ಒಂದು ಸಣ್ಣ ಕಡೆದಾಂಡು ಈತೆ ಒಂದೇನೊಂಜಿ ಪಾತ್ರೆಗೆ ದೆತ್ತಿವನ್ಗ ಈತೆ ದಪ್ಪ ಅವಡು ಮಸ್ತ್ ನೀರು ಕಡೆವರೆಗೆ ಬಲ್ಲಿ. ತುಂಬ ನೀರು ಹಾಕಿ ರುಬ್ಕೋಬಾರ್ದು. ಆ ಮಿಕ್ಸಿ ಜಾರನ್ನು ನಾನು ಸ್ವಲ್ಪ 1/4 ಗ್ಲಾಸಷ್ಟು ಹಾಕಿ ಮಿಕ್ಸಿ ಜಾರಿಗೆ ಅದೇ ನೀರನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಿಕ್ಸಿ ಜಾರಿಗೆ 1/4 ಗ್ಲಾಸ್ ಅದು ನೀರು ಪಾಡು ತೊರಲ್ತು ಕೂಟಿಯೇ ಅವೇನು ತುಳಿ ಇಂಜೆ ಶೋಕು ಮಿಕ್ಸ್ ಮಲ್ತದ. ನಮ್ಮ ಈ ಕನ್ಸಿಸ್ಟೆನ್ಸಿ ಇಪ್ಪಡು ಮಿಕ್ಸ್ ಮಲ್ತದ ಇಂಚ ಒಂಜಿ 6-7 ಗಂಟೆ ಬಿಡೋಡು. ಮಿಕ್ಸ್ ಮಾಡಿ ನೋಡಿ, ನಾನು 6ರಿಂದ 7 ಗಂಟೆ ಹಾಗೆ ಬಿಟ್ಟಾಗ ನೋಡಿ ಎಷ್ಟು ಸಾಫ್ಟಾಗಿ ನೋಡಿ ಬಂದಿದೆ, ಚೆನ್ನಾಗಿ ಬಂದಿದೆ. ಹಿಟ್ಟು ಕೂಡ ಶೋಕಾದ ಬೈದಂಡು ಹಿಟ್ಟು. ಈತೆ ನಮ್ಮ ನೆಕ್ ಉಪ್ಪು 1 ಚಮಚ ಸಕ್ಕರೆಲ್ಲ 1 ಚಮಚ ಉಪ್ಪು ಪಾಡ್ದು ಶೋಕು ಬೆರವಡು. ಈ ಹಿಟ್ಟಿಗೆ ನಾನು ಸಣ್ಣ ಚಮಚದಲ್ಲಿ 1 ಚಮಚ ಸಕ್ಕರೆ ಮತ್ತು ಉಪ್ಪು ನಿಮ್ಮನುಸಾರ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದಕ್ಕೆ ಸೋಡಾ ಪುಡಿ ಏನೂ ಹಾಕೋದು ಬೇಡ. ಹೀಗೆ ಇದು ಚೆನ್ನಾಗಿ ಬರ್ತದೆ ದೋಸೆ. ಹಿಟ್ಟು ಈ ಹದ ಇರಬೇಕು. ತುಲೆ ಹಿಟ್ಟು ಈ ಹದೊಟ್ಟು ಇಪ್ಪಡು. ಈತೆ ಒಂಜಿ ತವ ಬೆಚ್ಚಾಕಿ ನೈಕಿ ಚೂರು ನೀರು ಪಾಡ್ದು ಒಚ್ಚಿದು ನಮ್ಮ ದೋಸೆನ ಮೈಪುಗ. ಒಂದು ತವಕ್ಕೆ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ನೀರು ಹಾಕಿ ಒಂದು ಬಟ್ಟೆಯಿಂದ ಒರೆಸಿ ನಾವು ದೋಸೆಯನ್ನು ಹಾಕ್ಕೋಬೇಕು. ನೋಡಿ, ಬಿಸಿ ಬಿಸಿಯಾದ ದೋಸೆ, ತುಂಬ ರುಚಿಕರವಾದ ಆರೋಗ್ಯಕರವಾದ ದೋಸೆ. ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿದರೆ ಎಷ್ಟು ಒಂದು ಘಮ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಚಟ್ನಿ ಸಾಂಬಾರ್ ಜೊತೆ ತುಂಬ ಒಳ್ಳೆಯದಾಗ್ತದೆ. ಖಂಡಿತ ನೀವು ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ನೀವು ಖಂಡಿತ ಇಂಚವರ ದೋಸೆ ಮಲ್ತದ್ದು ಕಮೆಂಟ್ ಮಲ್ಪಲೆ ಎಂಚಾತನ ಬಂದು ಈ ಆ ನೇಯ್ ತೊಟ್ಟುಗಂತೂ ಮಸ್ತ್ ಶೋಕು ಘಮಲ ಎಡ್ಡೆ ಬರ್ಪುನು ಅಂಚನೆ ಆರೋಗ್ಯಕ್ಕೆ ಮಸ್ತ್ ಎಡ್ಡೆ. ಬಾರ್ಲಿ ತಿನ್ನಂಡ ಮಸ್ತ್ ತಂಪುಲ ಜೀವಗೂ. ಬಾರ್ಲಿ ಜೀವಕ್ಕೆ ತುಂಬ ತಂಪು ಕೂಡ. ಖಂಡಿತ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ.
ನಿಮ್ಮೆಲ್ಲರಿಗೂ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದ. ನಿಕ್ಲೆ ಮಾತರೆಗ್ಲ ಇಷ್ಟ ಅನ್ನೋದೇನ್ವೆ ಅಂಚನೆ ನಿಕ್ಲು ಶೇರ್ ಮಲ್ಪುವರೊಂದು ಎನ್ನೆ ನಿಕ್ಲು ಶೇರ್ ಮಲ್ತನ ಇಂಕ ಮಸ್ತ್ ಸಪೋರ್ಟ್ ಆಪುಂಡು ಕಡೆ ಮುಟ್ಟ ತುಯ್ನಕ್ಕೆ ಮಸ್ತ್ ಧನ್ಯವಾದ.